ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ನಮಸ್ಕಾರ. ನಮ್ಮ ಹೆಸರು ಗೊತ್ತಾಗಿಲ್ಲ. ಒನ್ ವಾಸ್ ಹೋಸ್ಟಿಂಗ್ ದ ಶೋ. ಸಾಹಿಲ್ ಅವರು ತುಳುವಲ್ಲಿ ಮಾತಾಡ್ತಾ ಇದ್ರು. ಸಡನ್ ಆಗಿ ಅವ್ರಿಗೆ ಗೊತ್ತಾಯ್ತು ನನಗೆ ಅರ್ಥ ಆಗ್ತಾ ಇಲ್ಲ ಅಂತ. ಸೊ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಕನ್ನಡ ಸ್ಟಾರ್ಟ್ ಮಾಡಿದ್ರು. ಬಟ್ ಸಾಹಿಲ್ ಆ್ಯಕ್ಚುಲಿ ನನಗೆ ತುಳು ಅರ್ಥ ಆಗ್ತಾ ಇತ್ತು. ಯಾಕೆ ಅರ್ಥ ಆಗ್ತಾ ಇತ್ತು ಅಂದರೆ ಅದು ನಮ್ಮ ಭಾಷೆನೇ, ಕನ್ನಡಕ್ಕೆ ಹತ್ರ. ಇವತ್ತು ಅರ್ಥ ಆಯ್ತು ನಮ್ಮ ತಾಯಿ ಮಾತಾಡೋದು ನನಗೆ ಅರ್ಥ ಆಗಲ್ಲ ಅಂತ. ಸೊ ಬಹುಶಃ ಈಗ ಹೋಗಿ ನಮ್ಮ ತಾಯಿ ಕೇಳಬೇಕು, ಇಲ್ಲಿ ಮಾತಾಡ್ತಾರೆ ತುಳು ಅಂದ್ರೆ ನೀನ್ ಮಾತಾಡ್ತಾರೆ ಏನು? ಯಾಕಂದ್ರೆ ಬಹುಶಃ ಅವರು ನಮ್ಮ ತಂದೆ ನನಗೆ ಅರ್ಥ ಆಗಬಾರ್ದು ಅನ್ಕೊಂಡು ಮಾತಾಡೋ ಭಾಷೆ ಅದು. ಸೊ ಐ ಅಂಡರ್ಸ್ಟುಡ್. ಸೊ ಪ್ರಾಬಬ್ಲಿ ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಇನ್ನೊಂದಿಷ್ಟು ಪ್ರಯತ್ನಗಳನ್ನು ಹಾಕಿ ಇನ್ನೊಂದಿಷ್ಟು ಮಾತಾಡೋ ಪ್ರಯತ್ನ ಮಾಡ್ತೀನಿ ನಾನು ತುಳುವಲ್ಲಿ. ಒಂದು ಖುಷಿ ಏನಂದ್ರೆ ಭಾರತೀಯ ಚಿತ್ರರಂಗ ಅಂತ ನೀವು ತಗೊಳಕ್ ಹೋದ್ರೆ ಯಾವ ರಾಜ್ಯದಲ್ಲೂ ಒಂದೇ ರಾಜ್ಯದಲ್ಲಿ 2-3 ಭಾಷೆ ಇಲ್ಲ. ಇಲ್ಲಿದೆ. ನೀವು ಕೂರ್ಗ್ ಕಡೆ ಹೋದ್ರೆ ಒಂದು ಕೂರ್ಗಿ ಭಾಷೆ ಇದೆ, ಈ ಕಡೆ ಹೋದ್ರೆ ಒಂದು ತುಳು ಭಾಷೆ ಇದೆ. ಬಟ್ ಖುಷಿ ಕೊಡೋದೇನಂದ್ರೆ ಇಷ್ಟು ಕನ್ನಡದವರು ಬೇರೆ ಬೇರೆ ಭಾಷೆ ಮಾತಾಡಿದ್ರು ಕೂಡ ಕನ್ನಡದವ್ರು ಇದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಕನ್ನಡ ಚಿತ್ರರಂಗ ಅಂತ ನಾವು ಸಪ್ರೇಟಾಗಿ ಇಡೋಣ ಈಗ ಸದ್ಯಕ್ಕೆ. ನಮ್ಮದೇ ರಾಜ್ಯದಲ್ಲಿ ಇನ್ನೊಂದು ಭಾಷೆಗೂ ಆಡಿಯೋ ಲಾಂಚಿಗೆ ಕರೀತಾ ಇದ್ದಾರೆ ಅನ್ನೋದು ಬಹಳ ಖುಷಿ ಆಗುತ್ತೆ ನಮಗೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚು ನಿಮ್ಮ ತುಳು ಭಾಷೆ ಕೇಳೋದಕ್ಕೆ ಒಂಥರ ಚೆನ್ನಾಗಿದೆ. ಬಹುಶಃ ತುಳುವಲ್ಲಿ ನೀವು ನಮಗೆ ಬೈದ್ರು ನಾವು ನಗ್ತಾ ಇರ್ತೀವಿ, ಯಾಕಂದ್ರೆ ಗೊತ್ತಾಗಲ್ಲ ನಮಗೆ ಹೇಗೆ ಹೇಳ್ತಾರೆ. ಯಾಕಂದ್ರೆ ಅವ್ರನ್ನ ನೋಡಿದೆ, ಸಾಹಿಲ್ನ ನಗಾಡ್ಕೊಂಡೇ ಒಂದಿಬ್ಬರಿಗೆ ಬೈದ್ರು ಅವರು. ನಿಮ್ಮ ಹೆಂಗಸರು ಕೂಗಿಲ್ಲ ಅಂತ ಮರ್ಯಾದೆ ತೆಗೆದ್ರಿ ಅಂದ್ರೆ ಒಂದ್ಸರಿ ಅಂದ್ರು, ಮೇಕಪ್ ಇಲ್ಲದೆ ಬಂದಿದ್ದೀರಾ ಅಂತಂದ್ರು. ಆಮೇಲೆ ಇಲ್ಲಿ ಯಾರೋ ಸೆಲ್ಫಿ ತೆಗಿಬೇಕಂದ್ರೆ ನನ್ನನ್ನು ಸೇರ್ತಿದ್ಯಪ್ಪ ಅಂದ್ರೆ ಏನ್ ಹೇಳ್ತಾ ಇರೋದು, ಮುಚ್ಕೊಂಡು ಆ ಕಡೆ ಹೋಗು, ಅಡ್ಡ ಬರ್ತಾ ಇದೆ ಅಂತ ತುಳುವಲ್ಲಿ ಚೆನ್ನಾಗಿ ಹೇಳೋದು, ನಗಾಡ್ಕೊಂಡು. ಇದಕ್ಕೆ ನಾವು ಕನ್ನಡದಲ್ಲಿ ರೇಷ್ಮೆ ಸೀರೆಯಲ್ಲಿ ಚುತ್ಕೊಂಡು ಹೊಡೆಯೋದು ಅಂತೀವಿ ನಾವು. ಸೊ ಚೆನ್ನಾಗಿ ಮಾತಾಡಿದ್ರು ಸಾಹಿಲ್ ಅವರು. ಸೊ ಒಂದಂತೂ ಅರ್ಥ ಆಯ್ತು, ನಿಮ್ಮ ಭಾಷೆಗಿಂತ ನಿಮ್ಮ ಇಮೋಷನ್ಸ್ ಮೇಲೆ ನಿಮಗೆ ತುಂಬಾ ಚೆನ್ನಾಗಿ ಕಂಟ್ರೋಲ್ ಇದೆ. ನಗಾಡ್ಕೊಂಡೆ ಮುಗಿತಾ ಇರ್ತೀರಾ, ಯಾರಿಗೂ ಗೊತ್ತಾಗಲ್ಲ. ಸೊ ನಾವು ಹೊರಗಡೆಯಿಂದ ಬಂದಾಗ ಏನ್ ಅನ್ಕೊಬೇಕು, ಪಾಪ ಎಷ್ಟು ಒಳ್ಳೆಯವರಲ್ಲ, ನಮ್ಮಿಂದ ತಪ್ಪಾದ್ರೂ ನಗಾಡ್ತಾ ಇದ್ದಾರೆ ಅಂತ. ಸೊ ಸಾಹಿಲ್, ಯು ಮೇಡ್ ಮಿ ಅಂಡರ್ಸ್ಟ್ಯಾಂಡ್ ದಟ್ ಪಾರ್ಟ್. ಸೊ ಥ್ಯಾಂಕ್ಸ್ ಫಾರ್ ದ ಇಂಟ್ರೊಡಕ್ಷನ್. ಆ್ಯಂಡ್ ಯಾರೋ ಒಬ್ರು ಸೆಲ್ಫಿ ತಗೊಂತ ಇದ್ರಿ. ಕೆಲವೊಮ್ಮೆ ನಮಗನ್ಸುತ್ತೆ ಪ್ರಪಂಚದಲ್ಲಿ ಕ್ಯಾಮ್ರಾ, ಫೋನ್ ಬಂದು ಒಳ್ಳೇದಾಯ್ತೋ ಕೆಟ್ಟದಾಯ್ತೋ ನಮಗೆ ಗೊತ್ತಿಲ್ಲ. ನಿಮ್ಮ ಹತ್ರ ಹಲೋ ಅನ್ನೋಕ್ಕಿಂತ ಮುಂಚೆ ಮೂತಿ ಮುಂದೆ ಒಂದು ಕ್ಯಾಮ್ರಾ ಬಂದಿತ್ತಿರುತ್ತೆ. ನಿಮಗೆ ಕೆಳಗಡೆ ಯಾರೋ ತಟ್ಬಿಟ್ಟು ಇಲ್ಲಿಂದ ಒಂದು ಕ್ಯಾಮ್ರಾ ಇರುತ್ತೆ, ಹಿಂಗೆ ನೋಡೋಷ್ಟ್ರೊಳಗೆ ಇಲ್ಲಿಂದ ಒಂದು ಕ್ಯಾಮ್ರಾ ಇರುತ್ತೆ. ಸಾಯಂಕಾಲ ಆಗೋಷ್ಟ್ರೊಳಗೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಂದು ಕೋತಿ ಥರ ಕಾಣ್ತಾ ಇರ್ತೀವಿ, ಆ ಆ್ಯಂಗಲ್ಲು ಈ ಆ್ಯಂಗಲ್ಲು. ಸೊ ಐ ಥಿಂಕ್ ಈಗ ತೆಗಿಬೇಕಾದ್ರೆ ನೋಡಿ ಸೆಲ್ಫಿ ತೆಕ್ಕೋತಾ ಇದ್ದಾರೆ. ಸೊ ಒಂದು ಸ್ಮಾಲ್ ನನ್ನ ಅನುಭವದ ಮಾತು ಹೇಳ್ತೀನಿ. ಬೀಯಿಂಗ್ ದ ಮೂಮೆಂಟ್, ಟ್ರೈ ಟು ಕ್ಯಾಪ್ಚರ್, ಯು ಆರ್ ಲೂಸಿಂಗ್ ದ ಮೂಮೆಂಟ್. ಇವತ್ತು ನಮ್ಮ ತಂದೆ ತಾಯಿ ನಮ್ಮ ಪಕ್ಕ ಇರ್ತಾರೆ, ಅದನ್ನ ಅನುಭವಿಸಲ್ಲ. ಫೋಟೋ ತೆಕ್ಕೊಂಡು ಸಾಯ ತನಕ ಕಾಯ್ತಾ ಇರ್ತೀವಿ. ಆ ಫೋಟೋ ನೋಡ್ಕೊಂಡು ಅಯ್ಯೋ ಇದು ತೆಗ್ದಾಗ ಇಲ್ಲೇ ಕೂತಿದ್ರಲ್ವಾ. See what I say is all of you stop. ಭಗವಂತ ಕೊಟ್ಟಿರೋ ಆ ಕಣ್ಣಿನ ಅದ್ಭುತ ಆ ಕ್ಯಾಮ್ರಾ ಅಲ್ಲ, ಎಷ್ಟೇ ಮೆಗಾ ಪಿಕ್ಸೆಲ್ ಇದ್ರು ಕೂಡ. So let's be together right now. ಒಂದು ಇಂಡಸ್ಟ್ರಿ
ಯಾವಾಗ ಬೆಳೆಯುತ್ತೆ ಅಂದರೆ ದುಡ್ಡಿದ್ದಾಗ, ಒಳ್ಳೆ ಕತೆ ಇದ್ದಾಗ, ಒಳ್ಳೆ ನಿರ್ದೇಶಕ ಇದ್ದಾಗ, ಒಳ್ಳೆ ಕಲಾವಿದರಿದ್ದಾಗ ಅಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಚಿತ್ರರಂಗ ಯಾವುದೇ ಒಂದು ವಿಚಾರದಲ್ಲಿ ಬೆಳೆಯೋದು ಯಾವಾಗ ಅಂದರೆ ಉದ್ದೇಶ ಚೆನ್ನಾಗಿದ್ದಾಗ, ಒಗ್ಗಟ್ಟು ಚೆನ್ನಾಗಿದ್ದಾಗ. ಅದು ನನಗೆ ಇಲ್ಲಿ ಕಾಣಿಸ್ತಾ ಇದೆ. Almost, it's been such a long time. I was just going. A Kargil film was done in 1971. Huge. The first film was in 1971. So, ತುಂಬ ದೂರ ಬಂದಿದೆ ಚಿತ್ರರಂಗ, ನಿಮ್ಮ ತುಳು ಒಂದು ಇಂಡಸ್ಟ್ರಿ. ಇಷ್ಟು ದೊಡ್ಡ ಜರ್ನಿ ಮಾಡಿದ ಮೇಲೆ ಇದು ಒಂದು ಪುಟ್ಟ ಇಂಡಸ್ಟ್ರಿ ಅಂತ ಹೇಳಕ್ಕಾಗಲ್ಲ. ಖಂಡಿತವಾಗ್ಲೂ ಬಹಳ ದೊಡ್ಡ ಇಂಡಸ್ಟ್ರಿ ಇದು. ಇಲ್ಲಿ ದುಡ್ಡು ಹಾಕಿ ಮಾಡ್ತಿರೋ ನಿರ್ಮಾಪಕರು ಬಹಳ ದೂರ ಏನಿಲ್ಲ, ಬೆಂಗಳೂರು. ಅಲ್ಲಿಗೆ ಬಂದು ದುಡ್ಡು ಹಾಕಿ ಇನ್ನೂ ಮಾರ್ಕೆಟ್ ವೈಸ್ ಬಿಗರ್ ಇರುವಂಥ ಕನ್ನಡ ಸಿನಿಮಾ ಮಾಡ್ಬೋದು. ಬಟ್ ಆದರೂ ಕೂಡ ಒಂದು ಪ್ರೀತಿಯಿಂದ ಇಲ್ಲಿದ್ದು ಇಲ್ಲಿ ಬೆಳಿಬೇಕು ಅಂತ ಆ್ಯಂಡ್ ತುಳು ಬೆಳೆಸಬೇಕು ಅಂತ ಮಾಡ್ತಿರೋ ನಿರ್ಮಾಪಕರಿಗೆ ಫಸ್ಟ್ ಆಫ್ ಆಲ್ ಸಿಗಲಿಕ್ಕೆ ಸಾಧ್ಯ. ಎಷ್ಟೋ ಕಲಾವಿದರು ಯಾರೇ ಆಗಲಿ, ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಒಂದು ದಿವಸ ಕ್ಲಾಪ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದಾಗ ಲೈಫ್ ಇಡೀ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಪಡಲ್ಲ. ಅವ್ನು ಒಂದು ದಿವಸ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಪಡ್ತಾನೆ. ಪ್ರತಿಯೊಬ್ಬರು ಎವ್ರಿಬಡಿ ವಾಂಟ್ಸ್ ಟು ಗೆಟ್ ಪ್ರಮೋಟೆಡ್. ಕಲಾವಿದರು ಅವ್ರನ್ನ ಹೇಗೆ ನೀವು ತಡ್ಕೊಂಡಿದ್ದೀರೋ ನನಗೆ ಗೊತ್ತಿಲ್ಲ. ಒಳ್ಳೆ ಹುಡುಗ ಎಲ್ಲಿದ್ದಾರೆ, ಅವ್ರು ಹೇಗೆ ಕೈ ಕಟ್ಕೊಂಡು ನಿಂತಿದ್ದಾರೋ ಅವ್ರದ್ದು ಆ ಸ್ವಭಾವ ಅಲ್ಲ. ಅದ್ರ ಮೇಲೆ ಯಾಮಾರಬೇಡಿ. ಅವರೊಂಥರ ಪಾಲಿಶ್ಡ್ ಪೊಲಿಟಿಷಿಯನ್. ನಿನ್ನೆ ನಾನು ಬರೋವರೆಗೂ ಬೇರೆ ಹೇರ್ ಸ್ಟೈಲ್, ಬಂದ ತಕ್ಷಣ ನನಗೆ ಹೇರ್ ಸ್ಟೈಲ್. ಈಗ ಈ ಹುಡುಗನ್ನ ನಾನು ಏನಂತ ಕರೀಲಿ, ಬಟ್ ಇಲ್ಲಿವರೆಗೆ ನಾನು ಬಂದಿದ್ದೀನಿ ಅಂದರೆ ಅಗೇನ್ ಆ ವ್ಯಕ್ತಿ ಒಳಗಿರುವಂಥ ಒಂದು ಗುಣ, ಸ್ವಭಾವ. ಯಾವತ್ತೋ ಒಂದಿನ ಯಾರೋ ಒಬ್ಬರು ವ್ಯಕ್ತಿ ಅವನಿಗೆ ಏನೋ ಒಂದು ಉಪಕಾರ ಮಾಡಿದ್ರು ಕೂಡ ಎಷ್ಟೇ ವರ್ಷಗಳಾದ್ರೂ ಅದನ್ನ ಮರೆಯಲ್ಲ ಇವನು. ದಟ್ ಇಸ್ ವೈ ಐ ಆಮ್ ಹಿಯರ್ ಟುಡೇ. ಇಲ್ಲ, ಆಕ್ಚುಲಿ ಕರೆದೇ ಇಲ್ಲ ರೀ ನಮ್ಮನ್ನ. ಸೊ ಎಷ್ಟೋ ಸಲ ನಿಮ್ಗಳು ತಪ್ಪಲ್ಲ ಅಥವಾ ಜನಗಳು ತಪ್ಪಲ್ಲ, ಪ್ರೀತಿಯಿಂದ ಬಂದಿರ್ತೀರಿ, ನಿರಾಶೆ ಆಗಿ ಹೋಗಿರ್ತೀರಿ. ಐ ವಾಂಟ್ ಟು ಸೇ ಸಾರಿ, ಐ ವಾಸ್ ನಾಟ್ ಅ ಪಾರ್ಟ್ ಆಫ್ ದೋಸ್ ಇನ್ವಿಟೇಷನ್ಸ್. ಸೊ ಕರೆದಾಗ ಒಂದ್ಸಲ ಬಂದಿದ್ದೀನಿ. ಐ ವಿಲ್ ಫ್ರಮ್ ನಿಮ್ಮ ಒಂದು ಇಂಡಸ್ಟ್ರಿಗೆ ನಮ್ಮ ಇನ್ನೊಂದು ಸಿಸ್ಟರ್ ಕನ್ಸರ್ನ್ ಇಂಡಸ್ಟ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗ ನಮ್ಮ ಅವಶ್ಯಕತೆ ಇದೆಯೋ ಬೇಕು ಅಂತ ಅನಿಸಿದ್ರೆ, ಯಾಕಂದರೆ ನಿಮ್ಮಲ್ಲೇ ಸಾಕಷ್ಟು ಕಿಚ್ಚ ಅಂದ್ಕೊಂಡವರಾಗಲಿ, ಸುದೀಪ್ ಅಂದ್ಕೊಂಡವರಾಗಲಿ ತುಂಬ ಜನ ಕಲಾವಿದರಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ಕಮಿಂಗ್, ಕಾಲಿಂಗ್ ಮಿ ರಾಜೇಶ್. ಥ್ಯಾಂಕ್ ಯು. ಆ್ಯಂಡ್ ಪ್ರತಿಯೊಬ್ಬರು ಚಿತ್ರಕ್ಕೆ ಕಟ್ಪಾಡಿ ಕಟ್ಟಪ್ಪ ಹಂಗಂದ್ರೆ ಏನು, ಊರಿನ ವ್ಯತ್ಯಾಸ. ಕಟ್ಪಾಡಿ ಕಟ್ಟಪ್ಪ ನನಗೆ 22 years ನಾನು ಇಂಡಸ್ಟ್ರಿಗೆ ಬಂದು ಸಿನಿಮಾಗಳು ಮಾಡ್ತಾ ಇದ್ದೆ, ಡೈರೆಕ್ಷನ್ ಮಾಡ್ತಾ ಇದ್ದೆ, ಆ್ಯಕ್ಟ್ ಮಾಡ್ತಾ ಇದ್ದೆ. ನಾನು 2003 ಬಹುಶಃ ಕೆಲವು ಇನ್ಸಿಡೆಂಟ್ಸ್ ಆಯಿತು ಲೈಫಲ್ಲಿ. ಸೊ TV ನ್ಯೂಸ್ ಪೇಪರ್ಸ್, ಮ್ಯಾಗಝೀನ್ಸ್, ಫಿಲ್ಮ್ ರಿವ್ಯೂಸ್ ನಾನು ಏನು ನೋಡೋಲ್ಲ, ನಾನು ಯಾವುದು ನೋಡೋಲ್ಲ, ಎಲ್ಲದರಿಂದ ದೂರ ಇರ್ತೀನಿ. ಕಾರಣ ತುಂಬ ತಿಳ್ಕೊಬೇಕಾದ ವಿಷಯ ಆದರೆ ನಮ್ಮ ಕಿವಿಗೆ ಬೀಳುತ್ತೆ. ಯಾರೋ ಹೇಳ್ತಾರೆ ನಾವು ಈಗ ನಡೀತದೆ ಅಂತ ಪ್ರಪಂಚದಲ್ಲಿ. ರಿವ್ಯೂಸ್ ಆಗಲಿ, ಆರ್ಟಿಕಲ್ಸ್ನ ಯಾಕೆ ದೂರ ಇದೆ ಅಂದರೆ, ತುಂಬ ಹೊಗಳಿದಾಗ ನನಗೆ ದೊಡ್ಡ ರಾಜ್ಕುಮಾರ್ ಫೀಲಿಂಗು, ವಿಷ್ಣುವರ್ಧನ್ ಫೀಲಿಂಗು, ಬೈದಾಗ ಭಾಳ ಕೆಟ್ಟ ಫೀಲಿಂಗು. ಸೊ ಎಲ್ಲೋ ಕಳೆದೋಗ್ತಾ ಇದ್ವಿ ನಾವು. ದೆನ್ ಐ ರಿಯಲೈಸ್ಡ್, ಇಫ್ ಯು ನೋ ವಾಟ್ ಯು ವಾಂಟ್, ಯು ವಿಲ್ ಗೆಟ್ ಇಟ್. ನಿಮಗೆ ಏನು ಬೇಕು ಅನಿಸುತ್ತೋ ಅದು, ಹೌ ಬ್ಯಾಡ್ಲಿ ಯು ವಾಂಟ್, ಯು ವಿಲ್ ಗೆಟ್ ಇಟ್. ಸೊ ಐ ವೆಂಟ್ ಆಫ್ಟರ್ ದ್ಯಾಟ್. ಅವತ್ತು ಹೀಗೆ ಮಧ್ಯದಲ್ಲಿ ಒಂದು ದಿವಸ ನನ್ನ ತಾಯಿ ಊರಿಂದ ಬಂದಿದ್ರು, ಒಂದು ಮ್ಯಾಗಝೀನ್ ಟೇಬಲ್ ಮೇಲೆ ಇಟ್ಟಿದ್ರು.
ತಲೆಗೆ ಎಣ್ಣೆ ಹಾಕ್ತೀನಿ ಕೂತ್ಕೊಂಡು ಕೂತ್ಕೊಂಡೆ. ಈ ಮಧ್ಯದಲ್ಲಿ ಒಂದು ಮ್ಯಾಗ್ಝಿನ್ ಇತ್ತು, ನೋಡಲ್ಲ. ಆಮೇಲೆ ನೋಡ್ತಾ ನೋಡ್ತಾ ಸಾಕು ಅನಿಸ್ತು, ಓಕೆ ಪ್ಲೀಸ್ ಫೋಟೋಸ್ ನೋಡೋಣ ಏನೇನು ಬಂದಿದೆ ಅಂತ ತೆಕ್ಕೊಂಡು ಹಿಂಗೆ ಹೋಗ್ತಾ ಇದ್ದೆ. ಹೋಗ್ತಾ ಹೋಗ್ತಾ 2 ಪೇಜ್ ಬಂತು. ಇಲ್ಲಿ ಸಂಪೂರ್ಣ ಚಿತ್ರರಂಗ, ಹೀರೋಸ್ ಆ್ಯಂಡ್ ಹೀರೋಯಿನ್ಸ್. ಸೊ ಏನು ನೋಡ್ತಾ ಇದ್ದೆ, 4 ಫೋಟೋ ಮೇಲ್ಗಡೆ, ಕೆಳಗಡೆ 5 ಫೋಟೋ, ಕೆಳಗಡೆ ಇದು, ಕೆಳಗಡೆ ಇದು 4-5 ಲೈನು. ನಂದು 3rd ರೋವಲ್ಲಿ 4 ಫೋಟೋಗ್ರಾಫ್, ಬಿಯಾಂಡ್ ಸಮ್ ನ್ಯೂ ಕಮರ್ಸ್. ಏನಾದರೂ ಆಲ್ಫಾಬೆಟಿಕಲ್ ಆರ್ಡರ್ ಹಾಕಿದಾರ ಅಂತ ಇನ್ನೊಂದ್ಸತಿ ಚೆಕ್ ಮಾಡಿದೆ. ಇಲ್ವಲ್ಲ, ಏನೋ ಒಂದು ಸ್ವಲ್ಪ ಸರಿಯೇ ಕಾಣಿಸ್ತಾ ಇದೆ. ಅದಕ್ಕೆ ಹೀರೋಯಿನ್ ನೋಡ್ಬಿಡಲ್ಲ ಅಂತ ಅದು ಪಕ್ಕ ಕಾಣಿಸ್ತಾ ಇದೆ. ನಾನು 3rd ರೋಲ್ಲಿ ಇಷ್ಟನೇ ಫೋಟೋದಲ್ಲಿ ಯಾಕಿದ್ದೀನಿ ಅಂತ ಅರ್ಥ ಆಗಲಿಲ್ಲ. ಸಿ ಇಟ್ ಇಸ್ ನಾಟ್ ಅಗೇನ್ ಈಗೋ ಅಲ್ಲ, ಬಟ್ ಇಷ್ಟು ವರ್ಷ ಆದಮೇಲೆ ಅಲ್ಲಿ ಏನೇನು ವೈ ಡಿಡ್ ದೇ ಪುಟ್ ಮಿ ದೇರ್. ಅಂಡ್ ನನ್ನೊಂದು ಸ್ವಭಾವ ಏನಂದರೆ, ನನಗೆ ಒಂದು ಪ್ರಶ್ನೆ ಬಂದರೆ ಆ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಬಿಡಲ್ಲ. ನನಗೆ ಉತ್ತರ ಬರಬೇಕು. ಥಿಂಕ್ ಮಾಡ್ತಾ ಕೂತ್ಕೊಂಡಾಗ ನನಗೆ ಅನಿಸಿದ್ದು, ಓಕೆ ಈ ಆರ್ಡರ್ ಎಲ್ಲಿ ಬಂದಿದೆ ಅಂದರೆ, ಇಟ್ಸ್ ಆಲ್ ಅಬೌಟ್ ಕಲೆಕ್ಷನ್ಸ್, ಓಪನಿಂಗ್. ದಟ್ ಡಿಫೈನ್ಸ್ ಯು ಆಸ್ ಅನ್ ಆ್ಯಕ್ಟರ್. It is sad. It is very sad, but practical. So it was 2008. 2008 ಅದು ನೋಡಿದಾಗ ನಾನು 5 ವರ್ಷ ಇಟ್ಕೊಂಡೆ ಅವತ್ತು. You have to give. You have to deliver. ನಾನು ಆಸ್ ಅ ಫಿಲ್ಮ್ ಮೇಕರ್ ನನಗೆ ಯಾವಾಗಲೂ ಅನಿಸಿದ್ದು, ಪ್ರತಿಯೊಬ್ಬ ಫಿಲ್ಮ್ ಮೇಕರ್ಗೂ ಒಂದು ಕತೆ ಹೇಳಬೇಕು ಅಂತ ಆಸೆ ಪಡ್ತಾನೆ. ಬಟ್ ಟ್ರಸ್ಟ್ ಮೀ, ದಟ್ ಇಸ್ ದ ಓನ್ಲಿ ಸ್ಟೋರಿ ಯು ಕ್ಯಾನ್ ನೆವರ್ ನರೇಟ್. ಗುಡ್. ಇಲ್ಲಿಂದ ಇವ್ರ ಪ್ರಯಾಣ, ರಾಜೇಶ್ ಇಲ್ಲಿ ತುಂಬ ಚಿತ್ರರಂಗದಲ್ಲಿ ಬಂದಿದ್ದೀರಿ. ಪ್ರತಿಯೊಬ್ಬರಿಗೂ ಬೆಳವಣಿಗೆ ಆಗಲಿ, ತುಳು ಚಿತ್ರರಂಗ ನಮ್ಮಲ್ಲೂ ಸಂತೋಷ್ ಥಿಯೇಟ್ರಲ್ಲಿ ರಿಲೀಸ್ ಆಗಲಿ, ನರ್ತಕಿಯಲ್ಲಿ ರಿಲೀಸ್ ಆಗಲಿ, ಅಲ್ಲಿ ಕೂಡ ಪ್ರೀಮಿಯರ್ ಶೋ ನಡೀಲಿ, ಅಲ್ಲೂ ಕೂಡ ಖುಷಿಯಾಗಿ ನಾವು ಬಂದು ನೋಡ್ತೀವಿ. ಅಲ್ಲೂ ಕೂಡ ಸಾಹಿಲ್ ಅಂತ ಮೈಕ್ ಇಟ್ಟು ಚಿತ್ರರಂಗದಲ್ಲಿ ಒಂದು ಇತಿಹಾಸ ಬರೀಲಿ ಅಂತ ಹೇಳ್ತಾ ಕರೆದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾರೆ. ಸಾವು ಒಂದಲ್ಲ ಒಂದಿನ ಬಂದು ಅವತ್ತು ಕೂಡ ನನ್ನ ಮುಖದ ಮೇಲೆ ನಗು. ಈಗ ನನ್ನ ಕೈ ಈ ಮೀಸೆಯಲ್ಲಿರಬೇಕು, ಈ ಬದುಕಲಿ ಆಸೆ. ನಾನು ಆ ಕುರ್ಚಿ ಮೇಲೆ ಕೂತ್ಕೊಳ್ಳೋದು ಬಿಟ್ಬಿಟ್ಟು ಸುಮಾರು 5 ವರ್ಷ ಆಯಿತು. ನಾನು ಹಾರ ದೇವರಿಗೆ ಸಲ್ಲಬೇಕು, ವ್ಯಕ್ತಿಗಳಿದ್ದಾರೆ. ನೀವು ಅಲ್ಲಿ ಹಾಕೋ ಶಾಲ್ ಆಗಲಿ, ಇನ್ನೊಂದಾಗಲಿ, ನಾನು ಪ್ರತಿ ಸತಿ ಹೇಳ್ತೀನಿ, ಯಾರೋ ಚಳಿಯಲ್ಲಿರ್ತಾರೆ, ದಯವಿಟ್ಟು ಅವ್ರಿಗೆ ಕೊಡಿ, ನನಗೆ ಬೇಡಿ. ನೀವು ಕೊಡೋ ಕೇಟ ನಾನು ಹಾಕೊಂಡು ಓಡಾಡೋಕ್ಕಾಗಲ್ಲ, ಸುಮ್ಮನೆ ವೇಸ್ಟ್. ಸತ್ಯ ಹೇಳ್ತಾ ಇದ್ದೀನಂದರೆ, ಪ್ರತಿಯೊಬ್ಬರಿಗೂ ಹಾರ ಹಾಕ್ಸ್ಕೊಳ್ಳೋಕೆ ಆಸೆ ಕೆಲವರಿಗೆ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದ್ದೀವಿ, ನನಗೆ ಬೇಡಿ. ಇಟ್ಸ್ ಫ್ರಾಂಕ್ಲಿ ಸ್ಪೀಕಿಂಗ್, ಇಟ್ಸ್ ಅ ವೇಸ್ಟ್. ಇಲ್ಲಿಂದ ನಾನು ಹೋಗಿಸೊಳಗೆ ಆಹಾರ ಎಲ್ಲ ಬಿದ್ದೋಗಿರುತ್ತೆ, ಬೇಡಿ. ಏನು ನೀವು ಕೊಡ್ತಾ ಇರೋ ಪ್ರೀತಿ ಮುಂದೆ, ನೀವು ಮಾತಾಡ್ತಾ ಇರೋದ್ರ ಮುಂದೆ, ಚಪ್ಪಾಳೆ ಮುಂದೆ, ದಿಸ್ ಇಸ್ ಆಲ್ ನಥಿಂಗ್. ಥ್ಯಾಂಕ್ ಯು, ಸೀರಿಯಸ್ಲಿ ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟಿರೋ ಪ್ರೀತಿನೇ ಸಾಕು. ಇದು ಭಾಳ ದೊಡ್ಡ ಲಗೇಜ್, ಇದು ನಾನು ತೊಗೊಂಡು ಹೋಗ್ತಾ ಇರೋದಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್.